98 ಜನವಾಯಿತು. ನಿನ್ನ 98 ಮಕ್ಕಳು ಯಮನಾಲಯವನ್ನು ಸೇರಿದ್ದಾರೆ. ಈ ಹೊತ್ತಿನಲ್ಲಿ ರಣಭೂಮಿಯಲ್ಲಿ ಭೀಮಸೇನನ ಮುಂದೆ ನಿಂತು ಹೋರಾಡುವಂತಹ ಸಾಮರ್ಥ್ಯವುಳ್ಳವರು ಯಾರು ಇಲ್ವೇ? ಇದ್ದಾರಲ್ಲ ಒಬ್ಬ. ರಣಭೂಮಿಯಲ್ಲಿ ಭೀಮಸೇನನ ಮುಂದೆ ಕಾಡಾಕಾಡಿಯಾಗಿ ಹೋರಾಡುವಂತ ವ್ಯಕ್ತಿ ಯಾರಂತ ಯೋಚನೆ ಮಾಡಿದ್ರೆ ಕೌರವಾದಿಗಳಲ್ಲಿ ಎರಡನೆಯವ ಆ ಸುಯೋಧನನ ತಮ್ಮ ದುಶ್ಯಾಸನ. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡುವಂತಹ ಸಾಮರ್ಥ್ಯ ಇದ್ರೆ ಅವನಿಗೆ ಹೊರತು ಮತ್ತೊಬ್ಬರಿಲ್ಲ. ಎದೆಗೆ ಎದೆ, ಭುಜಕ್ಕೆ ಭುಜ, ದೃಷ್ಟಿಗೆ ದೃಷ್ಟಿ. ಈ ಯುದ್ಧದಲ್ಲಿ ಅವನೇ ಸಮರ್ಥನಾಗಿದ್ದಾನೆ. ಅದಕ್ಕಾಗಿ ದೀರ್ಘ ಧ್ವನಿಯಿಂದ ಆತನನ್ನು ಕರೆಯುತ್ತೇನೆ, ದುಶ್ಯಾಸನ.
ಶಸ್ತ್ರಾದಿಗಳಲ್ಲಿ ಹೋರಾಡುತ್ತಾ ಇದ್ದವ ನಾನು. ಸಮರ್ಥನಾಗಿ ಹೋರಾಡುವುದಕ್ಕೆ ಯೋಧನೊಬ್ಬನಿಲ್ಲ ಎಂಬ ಭಾವನೆಯಿಂದ ನಿನ್ನನ್ನು ನಾನು ಕರೆದಿದ್ದೇನೆ. ನಿನ್ನ ಹೂಕಾರ, ನಿನ್ನ ಬರೋಣ ಇದನ್ನು ನೋಡಿದ ಕ್ಷಣ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಯಾರಿದ್ದಾರೆ ನಿನ್ನ ಸಮಾನರಾದಂತಹ ಭಟರು? ಯಾರೂ ಇಲ್ಲ. ಗುರುಕುಲದಲ್ಲಿ ನೀನೇ ವೀರ ಎಂಬುದನ್ನು ಅರ್ಥೈಸಿಕೊಂಡು ನಿನ್ನನ್ನು ಬರ ಹೇಳಿದ್ದೇನೆ. ನಾವು ಯಾರು ಗೊತ್ತಾ? ಮೇಲೆ ದೇವತೆಗಳು ಭೀಮ ದುಶಾಸನ ಯುದ್ಧವನ್ನು ಕಾಣುವುದಕ್ಕಾಗಿ ಎಲ್ಲರೂ ಸಾಲು ಸಾಲಾಗಿ ನಿಂತಿದ್ದಾರೆ. ನೋಡಲಿ ದೇವತೆಗಳು ನಮ್ಮ ಪರಾಕ್ರಮವನ್ನು. ಅಯ್ಯ, ಯುದ್ಧ ಮಾಡಬೇಕಂತಾದ್ರೆ ಇಲ್ಲಿಂದ ಪ್ರಾರಂಭ ಮಾಡಬೇಕು. ನಾವು ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದವರು. ನಮ್ಮ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರು. ನೀನು ಮಹಾಬಲ ಅಂತ ಕೊಂಡಾಡ್ತಾ ಇದ್ದಾರಲ್ಲ ನಿನ್ನನ್ನು. ಹೌದು, ನಿನ್ನ ಬಲ ಎಷ್ಟು ತರ್ಕೊಳ್ಳೇಬೇಕು. ಹಾಗಾದರೆ ನನ್ನ ಪರಾಕ್ರಮ ಏನು ಎಂದು ತಿಳಿದಕ್ಕಾಗಿ ನನ್ನನ್ನೇ ಅವಣಿಸಿದ್ಯಾ?
ತೋಷವಾಯಿತು ಮನಕ್ಕೆ. ಯಾಕೆ ಗೊತ್ತಾ? ಕರೆದ ಕ್ಷಣ ಯುದ್ಧ ಉತ್ಸಾಹದಿಂದ ನೀನು ರಣಭೂಮಿಯನ್ನು ಸೇರಿದವ. ಮಾಡು ಯುದ್ಧ, ಎದೆಯನ್ನು ಉಬ್ಬಿಸಿ ಹೇಳ್ತಾ ಇದ್ದಿ. ಹಾಗಾಗಿ ನುಡಿಯನ್ನು ಕೇಳಿ ನನಗೆ ದೋಷವಾಯಿತು. ಅಂದು ತುಂಬಿದ ಸಭೆಯಲ್ಲಿ ನಾನು ಭಾಷೆಯನ್ನು ಹಾಕಿದವ. ನಿನ್ನ ಆ ಉದರವನ್ನು ಸೇರಿ ಕರುಳನ್ನು ಬಗೆದು ಆಮೇಲೆ ರಕ್ತವನ್ನು ಕುಡಿಯುತ್ತೇನೆ ಎಂಬ ಭಾಷೆಯನ್ನು ನೆರವೇರಿಸುವುದಕ್ಕೆ ಇಂದು ಅವಕಾಶ ಸಿಕ್ಕಿದೆ. ದುಶಾಸನ ಅಂದು ಆಡಿದಂತೆ ಇಂದು ನಡೆಯುತ್ತೇನೆಪ್ಪ. ಯುದ್ಧವನ್ನ ಮಾಡುವುದಕ್ಕೆ ನಾವು ಮುಂದುವರಿದೆವು. ಒಂದು ವೇಳೆ ನೀನು ಜಯವನ್ನ ಸಂಪಾದನೆ ಮಾಡಿದ್ದಾದ್ರೆ ಯಾರಿಗೆ ಸೌಖ್ಯ ಅಲ್ವಾ?
ಈ ರೀತಿಯಾದಂತಹ ಯುದ್ಧ ಯಾವ ಪರಿಯಲ್ಲಿ ಕಲ್ತೆ, ಹೇಗೆ ಕಲ್ತೆ ಅಂದು ಭಾಷೆಯನ್ನು ಹಾಕಿದವ ನಾವು. ಆ ಭಾಷೆ ನೆರವೇರಬೇಕು ಅಂತಾದ್ರೆ ಸರಿಯಾದ ರೀತಿಯಲ್ಲಿ ಯುದ್ಧವನ್ನು ಮಾಡ. ಹಾಗಾದರೆ ಇಂದಿನ ಯುದ್ಧದಲ್ಲಿ ಯಾವ ರೀತಿ ಎಂದು ನೋಡುವಾಗ ಮಲ್ಲ ಯುದ್ಧವನ್ನು ಮಾಡುವಣ. ಮಲ್ಲ ಯುದ್ಧಕ್ಕಿಂತ ಮೊದಲು ಈ ಗದೆಯ ಪೆಟ್ಟು ತಿನ್ನುವ. ನೀನು ಹೇಳಿದಂತೆ ನಾವು ಗರಡಿ ಸಾಧಕರು, ಮಲ್ಲಯುದ್ಧವನ್ನ ಬಲ್ಲವರು. ಮಲ್ಲಯುದ್ಧ ಅಂದ್ರೆ ಈ ರೀತಿಯಾದಂತಹ ಗದಾ ಯುದ್ಧವಲ್ಲ. ಮತ್ತೆ ಗದಾ ಯುದ್ಧ ಏನಿದ್ರು ನಿನ್ನ ಅಣ್ಣನಾದಂತಹ ಮಾವ ಇದ್ದಾನಲ್ಲ, ಹೌದು, ಕೌರವೇಶ್ವರ. ಎದ್ದು ಕವಿರವೇಶ್ವರ. ಮತ್ತೆ ಅವ ನಂಜಿನ ಬುರುಡೆ. ಅವನಿಗೆ ನಂಜು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅಂತವನಿಗೆ ಮಾತ್ರ ಸಾರ್ಥಕತೆ ಹೊಂದುತ್ತದೆ. ನಾವು ಅದನ್ನು ಮಾಡುವುದು ಬೇಡ. ನಾವು ಮಲ್ಲಯುದ್ಧವನ್ನೇ ಮಾಡಬೇಕು. ಹಾಗಾದರೆ ಗದೆ ಏನು ಮಾಡುವುದೇನು? ಕೆಳಗಿಡುವುದೇ. ಕೆಳಗಿಡುದ ನೋಡಿದ್ದೆ ಗದೆ. ಹೌದು, ನಿನ್ನ ಹೆದೆಯ ಮೇಲೆ ಇರಲಿ. ಅದು ನನ್ನ ಎದೆ ಮೇಲೆ. ಹೌದು, ಇದು ನಿನ್ನ ಗೋಳು. Oh,
ದುಶ್ಯಾಸನ, ನಿನ್ನ ಶೌರ್ಯ ನಿನ್ನ ಪರಾಕ್ರಮ ತೋರಿಸೋ ಎಳಮೇಲೆ. ಕೌರವನ ಜೊತೆಯಲ್ಲಿ ಇನ್ನುಳಿದಂತಹ ವೀರ ಯೋಧರ ಬಲ ನಿನಗೆ ಸಹಾಯಕವಾಗಿದೆ ಎಂಬುದನ್ನು ಕೇಳಿ ತಿಳಿದವನ. ಎಲ್ಲಿದೆ ನಿನ್ನ ಸಹಾಯಕರು? ಎಲ್ಲಿದ್ದಾರೆ ನಿನ್ನ ವೀರಭಟರು? ಎಲ್ಲವಾ ಇವ ಹೇಳಿ ಮಾತನಾಡುವಂತಹ ಸ್ಥಿತಿಯಲ್ಲಿಲ್ಲ. ಇಲ್ಲಿ ಇದ್ದಾರಲ್ಲ, ಕೇಳ್ತೀರಿ ನೀವು ಸರ್ವರು. Oh,
ಪಕ್ಷದಲ್ಲಿ ಇನ್ನುಳಿದಂತಹ ಸೈನಿಕರು ಎಲ್ಲರೂ ಜೊತೆಯಾದರೆ ಸಮುದ್ರವೇ ಪ್ರಶಾಂತವಾಗಿ ನಿಂತಹ ಭಾಸವಾಗುತ್ತಾ ಇದೆ. ಸೈನಿಕರೇ, ಕೇಳ್ದಿರ ನೀವೆಲ್ಲ, ನಿಮ್ಮೊಡೆಯರಾದಂತಹ ಕೌರವನ ಪ್ರೀತಿಯ ತಮ್ಮ ದುಶ್ಯಾಸನ ನನ್ನ ಕೈಯಲ್ಲಿ ಹತನಾಗಿ ತಲೆಗುರುಳಿ ಬಿದ್ದಿದ್ದಾನೆ. ಅವನನ್ನು ಉಳಿಸುವುದಕ್ಕಾಗಿ ಬನ್ನಿ. ಏನು ಬಗ್ಗಿ ಹೋಗುವುದು? ಹತ್ತಿರ ಬಾ, ಇವರನ್ನು ಉಳಿಸು. ಆಗುವುದಿಲ್ವಾ? ಆಗ್ಲಿಕ್ಕಿಲ್ಲ. ಈ ಸೇನೆಯೆಲ್ಲ ತಿನ್ನುವುದಕ್ಕೆ ಮಾತ್ರ ಸಾಧ್ಯ, ಋಣ ತೀರಿಸುವುದಕ್ಕಾಗಲಿಕ್ಕಿಲ್ಲ. ಹಾಗಾದ್ರೆ ನೋಡುವುದಕ್ಕಿದ್ದಾನಲ್ಲ ಕೌರವ, ನೋಡೋ ಇಲ್ಲಿ ನಿನ್ನ ತಮ್ಮನನ್ನು ನಾನು ಧರೆಗೊಳಿಸಿದ್ದೇನೆ, ಉದರ ಸೀಳಿದ್ದೇನೆ, ಕರಳು ಬಗೆದಿದ್ದೇನೆ, ರಕ್ತ ಕುಡಿದಿದ್ದೇನೆ. ಮಮಕಾರವೆಂಬುದು ನಿನಗಿಲ್ವೇನೋ? ನಿನ್ನ ತಮ್ಮ ಸಾಯುವಾಗ ಪಿಳಿ ನೋಡ್ತಾ ಇದೆಯಲ್ಲ, ಬಾ ಬಾ ಬಾ. ಹೇಗೂ ಕೊಂದು ತಿಂದಿದ್ದೀಯಲ್ಲ, ಇದಕ್ಕೆ ಪರಿಹಾರ ಕೊಂದು ತಿನ್ನುವುದೇ ಆಗಿದೆ. ಕೊಂದು ತಿಂದು ಮುಗಿಸು. ಹೌದಾ? ಕೊಂದಕ್ಕೆ ತಿಂದು ಪರಿಹಾರ ನೀನಾಗಲಿಕ್ಕಿಲ್ಲ. ಇವ ಇದ್ದಾನಲ್ಲ, ಓಯ್ ನೋಡಿ ಅಲ್ಲಿ ನಿಂತದ್ದು ಇವ. ಅವನ ಪ್ರೀತಿಯ ತಮ್ಮ ಇವ ದುಶ್ಯಾಸನ. ಇವ ತಲೆಗುರುಳಿದ್ದಾನೆ, ಕರಳು ಸೀಳಿದ್ದೇನೆ, ರಕ್ತ ಕುಡಿದಿದ್ದೇನೆ. ನಿನಗೆ ಇವರನ್ನು ಉಳಿಸುವುದಕ್ಕೆ ಮನಸ್ಸು ಬರುವುದಿಲ್ವೇ? ಬೇಡವೇ? ನಿನ್ನ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡು, ಇವರನ್ನು ಉಳಿಸು. ಬಾ ಬಾ. ಆಗುವುದಿಲ್ವಾ? ಹೋಗ್ತೇನ ನಮ್ಮಮ್ಮಿ ಅಂದ ನಡಿ. ಕರ್ಣ ಆ ಕೌರವನ ಜೊತೆಯಲ್ಲಿರುವಾಗ ಮಾತ್ರ ಕರ್ಣ ಕರ್ಣ ಕರ್ಣ. ನನಗೆ ಗೊತ್ತಾಯ್ತು, ಆಟದಲ್ಲಿ ಕರ್ಣ, ಊಟದಲ್ಲಿ ಕರ್ಣ, ಓಟದಲ್ಲಿ ಕರ್ಣ ಕರ್ಣ. ಹಾಗಾದ್ರೆ ನಾನು ಹೇಳುವ ಮಾತೇನು ಗೊತ್ತಾ? ಕರ್ಣ 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 ತೂ ಕ್ಯಾ ಕರ್ಣ. ಬೇಡ, ಯಾರು ನೋಡುವ ಅಗತ್ಯವಿಲ್ಲ. ಇದ್ದಾರಲ್ಲ ಅಂಬರ ಪಥದಲ್ಲಿ ದೇವತೆಗಳು. ದೇವಲೋಕವಾಸಿಗಳು ಸುಮನಸರು. ಒಳ್ಳೆಯ ಹೂವಿನಂತಹ ಮನಸ್ಸುಳ್ಳವರನ್ನು ಸುಮನಸರು ಅಂತ ಕರೆಯುತ್ತಾರೆ. ಅಂಬರ ಪದದಲ್ಲಿ ನಿಂತು ಭೀಮದುಶ್ಯಾಸನರ ಯುದ್ಧವನ್ನು ಕಾಣುವಂತಹ ಆತುರದಿಂದ ಎಲ್ಲರೂ ಸಾಲು ಸಾಲಾಗಿ ನಿಂತವರು ನೀವು. ಇಳಿದು ಬನ್ನಿ. ನಿಮ್ಮ ಕೋಮಲವಾದಂತಹ ಹೃದಯದಿಂದ ಕನಿಕರವನ್ನು ಹುಟ್ಟಿಸಿ ದುಷ್ಟರಾದಂತಹ ಈ ದುಶ್ಯಾಸನನ್ನು ಉಳಿಸುವುದಕ್ಕಾಗಿ ಕೆಳಗಿಳಿದು ಬನ್ನಿ. ಬನ್ನಿ ಬನ್ನಿ. ನಿಮ್ಮ ಷಂಡರೇ, ನಿಮ್ಮ ದೇವಲೋಕಕ್ಕೆ ಧಿಕ್ಕಾರ. ಹಾಗಾದ್ರೆ ಇಲ್ಲಿ ನೋಡುವುದಕ್ಕೆ ಯಾರು ಇಲ್ವೇ? ದೃಷ್ಟಿ ಬದಲಿಸ್ತೇನೆ.
ಎಲ್ಲರೂ ನಿಷ್ಪ್ರಯೋಜಕವಾಗಿದ್ದಾರೆ. ಹಾಗಾದ್ರೆ ಪ್ರಯೋಜನಕ್ಕೆ ಬರುವಂತಹ ವ್ಯಕ್ತಿಗಳು ಯಾರು? ದೃಷ್ಟಿಯನ್ನು ತಿರುಗಿಸಿ ನೋಡಿದ್ರೆ ಎಲ್ಲ ಮುರಾಸುರ ಮರ್ದನ. ಏಳು ಮೇಲೆ ನಿನ್ನ ಕೈಯಲ್ಲಿದ್ದಂತಹ ಸುದರ್ಶನವನ್ನು ನನ್ನ ಮೇಲೆ ಪ್ರಯೋಗ ಮಾಡು. ಕೃಷ್ಣ, ಸಂಬಂಧದಲ್ಲಿ ನಿನಗೆ ಇವ ಭಾವನಾಗಿದ್ದಾನೆ. ನಿನ್ನ ಮನದ ಭಾವನೆ ಏನು ಎಂಬುದನ್ನು ಹೊರ ಪ್ರಕಟಿಸಿ ಈ ದುಶ್ಯಾಸನನ್ನು ಉಳಿಸುವುದಕ್ಕಾಗಿ ಚಕ್ರವನ್ನು ಕಳುಹಿಸು. ನಿನ್ನ ಚಕ್ರಕ್ಕೆ ಧಿಕ್ಕಾರ ಆಗಲಿಕ್ಕಿಲ್ವಾ? ಇದ್ದಾನಲ್ಲ ಒಬ್ಬ. ಮೂರು ಲೋಕದ ಗಂಡ, ವೈರಿಗಳಿಗೆ ಸಿಂಹ ಸ್ವರೂಪ. ನಿನ್ನ ಗಾಂಡೀವ ಬಂದೆತ್ತಿ ಅದರ ನಾರನ್ನು ಒಂದು ಸಲ ಎಳೆದು ಬಿಟ್ರೆ ಅದರ ಜೇಂಕಾರಕ್ಕೆ ವೈರಿಗಳು ಗಡಗಡನೆ ನಡುಗುತ್ತಾರಂತೆ. 14 ಲೋಕವೇ ಕಂಪಿಸ್ತದಂತೆ. ಅಂತಹ ಪರಾಕ್ರಮಶಾಲಿ ನೀನು. ನೋಡಿಲ್ಲಿ, ಸಂಬಂಧದಲ್ಲಿ ನಿನಗೆ ಅಣ್ಣ ಇವನನ್ನು ಉಳಿಸುವುದಕ್ಕಾಗಿ ನೀನು ಈ ಕ್ಷಣದಲ್ಲಿ ಪ್ರಯೋಗ ಮಾಡಬೇಕು. ಎತ್ತಿ ಗಾಂಡೀವವನ್ನು ಹೂರು ಶರವಳಿಗಳನ್ನು ನನ್ನ ಮೇಲೆ ಪ್ರಯೋಗ ಮಾಡು. ಬಿಡು ಬಿಡು. ಸುಮ್ಮನೆ ಕೂತಿದ್ದಾನೆ. ನಿನ್ನ ಗಾಂಡೀವಕ್ಕೆ ಧಿಕ್ಕಾರ. ದುಶ್ಯಾಸನನ್ನು ಯುದ್ಧ ಕ್ಷೇತ್ರದಲ್ಲಿ ಎಳೆಹಿದ ಮಾತ್ರಕ್ಕೆ ನಿನ್ನ ಅಹಂಕಾರ ತಲೆಗೆ ಬಿದ್ದದೋಪಾದಿಯಲ್ಲಿ ಹಡರಿ ಹೋಗಿದೆ. ಎಲ್ಲವೋ ಪಾಪಿಯೇ, ಇದು ಕೈಯಲ್ಲಿರುವಂತಹ ಗಾಂಡೀರ್ಯದ ಗೌರವವೇನು ಎಂಬುದನ್ನು ತಿಳಿಯದವ ನೀನಲ್ಲ. ಪಾಶ್ಚಾತ್ಯವು ಶಿವನ ಅನುಗ್ರಹದಿಂದ ಪಡೆದಿದ್ದೇನೆ. ಇದರ ಪರಿಣಾಮ ಏನು ಎಂಬುದನ್ನು ನೀನು ಯಾರು, ನಿನ್ನ ಯೋಗ್ಯತೆ ಏನು ಎಂಬುದನ್ನು ಈ ಪಾರ್ಥ ಅರಿಯದೆ ಎರಡು ಮಾತುಗಳನ್ನು ಆಡಿಬಿಟ್ಟೆ. ನೀನೇ ಇವರ ಪ್ರಸಾದವಾಗಿ ನೀಡಿದಂತ ಪಾಶುಪಶಾಸ್ತ್ರ ಇದು ನನಗೆ ಬೇಡವೇ ಬೇಡ ಸ್ವಾಮಿ. ನನ್ನದು ತಪ್ಪಾಯ್ತು. ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಂ. ಇದು ನಿನ್ನ ಹಡೆದಾಮರಗಳಿಗೆ ಎರಗಿದ್ದೇನೆ. ಇದು ಬಿಲ್ಲು ಬಾಣಗಳನ್ನು ಕಾಲ ಉಡಕಿ ಬೇಡ ಬೇಡ ದೇವ. ಎತ್ತು ಯಾವತ್ತೂ ಗಾಂಡೀವವನ್ನು ನೆಲಕ್ಕೆ ಮುಟ್ಟಿಸಬಾರದು. ಆಮೇಲೆ ಶಿರದಲ್ಲಿರುವಂತಹ ಕಿರೀಟವನ್ನು ನೆಲಕ್ಕೆ ತಾಗಿಸಬಾರದು. ಹೇಳುವೇನೆ ಹೇಳು. ನಾನೇ ಕೊಟ್ಟದ್ದನ್ನು ನಾನು ಪಡೆಯಲಾರೆ, ಗೊತ್ತಾಯ್ತಲ್ಲ. ಇನ್ನು ಮುಂದೆ ಲೋಕದಲ್ಲಿ ಪ್ರಖ್ಯಾತನಾಗಿ ಮೇಲೆ
ದೃಶ್ಯವನ್ನು ನೋಡುವುದಕ್ಕೆ ಯಾರು ಇಲ್ಲವೇ? ಇದ್ದಾರೆ. ಇದು ಯಾರಿಗಾಗಿ ಮಾಡಿದೆ? ನನ್ನ ಮನದಿಯಾದಂತಹ ಪಾಂಚಾಲಿಗೆ ಅವಳು ಕಾಣುವುದಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದ್ದೇನೆ. ಇಲ್ಲದಿದ್ದರೆ ಇವನನ್ನು ನಾನು ಕೊಲ್ಲಬೇಕಾ? ಅವಳು ನೋಡಿದ ಮೇಲೆ, ಅವಳು ಸಂತೋಷಪಟ್ಟ ಮೇಲೆ ನನಗೂ ಸಂತೋಷವೇ ಸರಿ. ಅವಳು ವಿಚಾರದಲ್ಲಿದ್ದಾಳೆ. ಕರೆತರುವುದಕ್ಕೆ ನಾನೇ ಹೋದರೆ ಇದನ್ನು ನರಿನಾಯಿಗಳು ತಿಂದ ದೃಶ್ಯ ತೋರಿಸುವುದು ಹೇಗೆ? ಹಾಗಾಗಿ ನನ್ನ ಜೊತೆಯಲ್ಲಿ ಒಬ್ಬ ಬಂದಿದ್ನಲ್ಲ, ಹನುಮನಾಯ್ಕ ಅಂತ ಅವನಿಗೆ ಹೆಸರು. ಬಹಳ ಜಾಣ ಅವ ಕರೆದಾಕ್ಷಣ ಎಷ್ಟು ಬೇಗ ಓಡೋಡಿಕೊಂಡು ಬಂದಿದ್ದಾನೆ ಗೊತ್ತಾ ಇಲ್ಲಿಗೆ, ಮರ್ಯಾದೆ ಉಳಿಸುವುದಕ್ಕೆ. ಈಗ ಬಂದಿದ್ದಾನಲ್ಲ, ಅವನನ್ನು ಕರೀತೇನೆ. ಅವನಿಗೂ ನನಗೂ ಗೊತ್ತಿರುವಂತಹ ಸಂಜ್ಞೆಯ ಭಾಷೆ ಬೇರೆ ಯಾರಿಗೂ ಗೊತ್ತಾಗಬಾರದು. ಅದಕ್ಕಾಗಿ ಇದು ನರಿಗಳು ಬೇರೆ, ಇದು ನನ್ನವನ ಸ್ವರ ಅಲ್ಲ, ಆ ಸ್ವರ ಬೇಡ. ಅದೂ ಕೇಳುವುದಿಲ್ಲ ಇವನಿಗೆ. ಹೆಸರಿಡದೆ ಕರೀತೇನೆ. ಹನುಮನಾಯ್ಕ, ಹನುಮನಾಯ್ಕ, ಹನುಮನಾಯ್ಕ. ಇವನಿಗೂ ಒಂದು ಕಿವಿ ಕೇಳಿಸುವುದಿಲ್ಲ ಅಂತ ಕಾಣ್ತದೆ. ಇಲ್ಲದಿದ್ರೆ ಇಷ್ಟು ಕರೆದರೂ ಕೇಳುವುದಿಲ್ವಾ? ಅಥವಾ ಎಲ್ಲಿಯಾದ್ರೂ ಸತ್ತು ಹೋಗಿದ್ದಾನ? ಹಾಗೆಲ್ಲ ಸಾಯುವ ಜಾಯಮಾನದವನೇ ಅಲ್ಲ ಅವ. ಆನೆ ಅಡಿಗೆ ಬಿದ್ದು ನುಸುಳಿ ಹೇಗಾದ್ರೂ ಹೊರಗೆ ಬಂದ. ನೋಡೋಣ, ದೀರ್ಘ ಧ್ವನಿಯಿಂದ ಕರ್ತೇನೆ. ಹನುಮನಾಯ್ಕ, ಸ್ವಲ್ಪ ತಿನ್ನು ಬಾ. ಏನಾಯ್ತು ನಿಮಗೆ? ಏನಾಯ್ತು? ಎಷ್ಟು ರುಚಿ ಇದೆ ಗೊತ್ತಾ? ಇಲ್ಲಿ ಬಾರೋ. ದೇವ್ರೇ, ಎಂತದಿದು? ನಿಮ್ಮ ಗುರುತೇ ಸಿಗುವುದಿಲ್ಲ, ಸ್ವರ ಮಾತ್ರ ಪರಿಚಯ ಇದ್ದು ಬಂದೆ. ಪರಿಚಯ ಸಿಗ್ತದ? ಹತ್ತಿರ ಬಾ. ಹೆದರಿಕೆ ಆಗ್ತದ? ನೀನೀಗ ಒಂದು ಕೆಲಸ ಮಾಡ್ತೀಯಾ? ಬೀಡಿಗೆ ಹೋಗ್ತೀಯಾ? ಬೀಡಿಗೆ? ಅವಲಕ್ಕಿ ಬಾಳೆಹಣ್ಣೆಲ್ಲ ತರಲಿಕ್ಕೆ ನನ್ನನ್ನು ಕಳಿಸುವುದಿಲ್ಲ, ಬರೇ ಬೀಡಿಗೆ ಮಾತ್ರ. ಅವಲಕ್ಕಿ ಬಾಳೆಹಣ್ಣು ಯಾಕೆ? ನಿಮಗೆ ತಿನ್ಲಿಕ್ಕೆ, ತಲೆಗೆ ಬೋನ ಹಾಕ್ಲಿಕ್ಕೆ. ನೀನು ತಂಬಿಗೆ ಹೋಗ್ಬೇಕು. ತಂಬಿಗೆ ತಂಬಿಗೆ ತಕೊಂಡೇ ಹೋಗ್ಬೇಕು. ಹೌದು, ತಕೊಂಡು ಹೋಗುದಲ್ವ? ತಂಬಿಗೆ ಅಂದ್ರೆ ಬಿಡಾರ. ಬಿಡಾರ, ನಮ್ಮ ಬಿಡಾರಕ್ಕೆ. ನಮ್ಮ ಬಿಡಾರಕ್ಕೆ ಹೋಗಬೇಕು. ಯಾಕೆ ಗೊತ್ತಾ? ನನ್ನ ಮಡದಿಯಾದಂತಹ ಪಾಂಚಾಲೆ ನನ್ನನ್ನೇ ಕಾಯ್ತಾ ಇದ್ದಾಳೆ. ಅವಳಿಗೆ ಹೋಗಿ ಹೇಳಬೇಕು, ನಿಮ್ಮ ವೈರಿಯಾದಂತಹ ದುಶಾಸನನನ್ನು ರಣಭೂಮಿಯಲ್ಲಿ ಧರೆಗುರುಳಿಸಿದ್ದಾರೆ. ಆ ದೃಶ್ಯವನ್ನು ನೋಡುವುದಕ್ಕೆ ನಿಮ್ಮ ಗಂಡ ಹೇಳಿ ಕಳುಹಿಸಿದಂತೆ ಶೃಂಗಾರ ಭರಿತಳಾಗಿ ಬಿರ್ರನೆ ಬರಬೇಕಂತೆ. ಚರ್ರನೆ ಓಡು, ಬಿರ್ರನೆ ಬರ ಹೇಳು. ಓಡು ಓಡು ಓಡು. ದುಶ್ಯಾಸನನನ್ನು ಹುರುಳಿಸಿದ್ದಾರೆ. ಆ ದೃಶ್ಯವನ್ನು ನೋಡುವುದಕ್ಕೆ ಬರಬೇಕು ಎಂಬುದಾಗಿ.
ಹಾಗೆ ಬಂದದ್ದಲ್ಲ ನಾನು. ಶೃಂಗಾರ ಭರಿತಳಾಗಿದ್ದೇನೆ. ಪಟ್ಟೆ ಸೀರೆಯನ್ನುಟ್ಟಿದ್ದೇನೆ. ದಂಡಿಗೆನ್ನೇರಿ ಬಂದು ಬಂದು ಸೇರಿದೆಲ್ಲಿಗೆ? ರಣರಂಗದ ಕಡೆಗೆ. ನನ್ನವರು ಇಲ್ಲಿದ್ದಾರೆ. ಅವರ ತಂಡವನ್ನೊಮ್ಮೆ ನೋಡಬೇಕಾಗಿದೆ. ಹೆಣಗಳ ರಾಶಿ ಕಾಣುತ್ತಲ್ಲದೆ ಅವರನ್ನು ಕಾಣುವುದಿಲ್ಲ. ಅವರನ್ನು ಹುಡುಕಿಕೊಂಡು ಮುಂದೆ ನಡೆಯುತ್ತೇನೆ. ಮದನವಯ್ಯಾರೆ, ಓ ಶುಕವಾಣಿ ಮಾಧವೇಣಿ, ಹತ್ತಿರ ಬಾ. ನೋಡಿಲ್ಲಿ, ತುಂಬಿದ ಸಭೆಗೆ ನಿನ್ನನ್ನು ಎಳ್ಕೊಂಡು ಬಂದವ. ಅದು ನಿನ್ನ ತುರುವಿಗೆ ಕೈಯಿಕ್ಕಿ ಅಲ್ವೇ? ಅಂದು ಬಿಚ್ಚಿದ ಮುಡಿ ಇಷ್ಟರವರೆಗೆ ನೀನು ಕಟ್ಟಲಿಲ್ಲ ಅದನ್ನು. ಯಾಕೆ? ಈ ದೃಶ್ಯವನ್ನು ಕಾಣುವಂತಹ ಉದ್ದೇಶ ನಿನಗೆ. ಈ ಅಧಮನನ್ನು ತಲೆಗುರುಳಿಸಿದ್ದೇನೆ, ಉದರ ಸೀಳಿದ್ದೇನೆ, ಕರುಳು ಬಗೆದಿದ್ದೇನೆ. ಭೂಮಿಯಲ್ಲಿ ನಿನಗಾದಂತಹ ಕಂಟಕ ಇಂದು ನಿವಾರಣೆಯಾಗಿ ಹೋಯಿತು. ಬಾ, ಹತ್ತಿರ ಬಾ, ಈ ದೃಶ್ಯವನ್ನು ನೋಡು. ಸ್ವಾಮಿ, ನನಗೆ ಈ ದೃಶ್ಯವನ್ನು ನೋಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸ್ವಾಮಿ. ಆಸೆ ಉಂಟಾ? ಆಸೆ ಉಂಟು. ನಿಮ್ಮ ಈ ರುದ್ರಾವತಾರವನ್ನು ನೋಡುವಾಗ ನನಗೆ ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ನನಗೆ ಹತ್ತಿರ ಬರುವುದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ನಾನು ಬರುವುದಿಲ್ಲ, ನನಗೆ ಭಯವಾಗ್ತಾ ಉಂಟು. ದ್ರೌಪದಿ, ನೀನು ಭೀಮಸೇನನ ಹೆಂಡತಿ ಅಲ್ವಾ? ಅಂತಿಂತವರ ಹೆಂಡತಿ ಅಲ್ಲ. ನಿನಗಿದೇ ಒಂದೇ ವೇಷ ಮಾಡಲಿಕ್ಕೆ ಗೊತ್ತಾ? ಬೇರೆ ವೇಷ ಮಾಡಲಿಕ್ಕೆ ಬರುವುದಿಲ್ಲ ನಿನಗೆ? ಗೊತ್ತಿದೆ. ಅದೊಂದು ಇತ್ತಲ್ಲ ಅವತ್ತು, ಆ ವೇಷ ಮಾಡು. ಬಲ್ಲಿಗೆ ಹೀಗೆ
ದೃಶ್ಯ ನೋಡಿದ್ದೇನೆ. ನಿನ್ನ ಕೇಶರಾಶಿಗೆ ಕೈ ಹಾಕಿದವ ಇವ. ಹೌದು. ನಿನ್ನ ಸೀರೆಯ ಸೆರಗನ್ನು ಕಡಿದು ಮಾನಭಂಗವನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟವ. ಹೇಗೆ ಧರೆಗುರುಳಿಸಿದ್ದೇನೆ, ಉದರ ಸೀಳಿದ್ದೇನೆ, ಕರಳು ಬಗೆದಿದ್ದೇನೆ, ರಕ್ತ ಕುಡಿದಿದ್ದೇನೆ. ಅಂದು ತುಂಬಿದ ಸಭೆಯಲ್ಲಿ ನಿನಗೆ ಭಾಷೆಯನ್ನು ಕೊಟ್ಟವ ನಾನೇ ಅಲ್ವೇ? ಅದು ನೆರವೇರಿಸಿದ್ದೇನೆ. ಸಂತೋಷವಾಯಿತು ತಾನೇ ಸ್ವಾಮಿ? ಏನು? ಆದರೆ ನನ್ನ ಕೇಶಕ್ಕೆ ಈತನ ರಕ್ತದಿಂದ ಎಣ್ಣೆಯನ್ನು ಹಚ್ಚಬೇಕಲ್ಲ. ಈಗ ಭಾಷೆ ನೆರವೇರಲಿಲ್ವಾ? ಇಲ್ಲ. ಗಂಧ ಮಾತ್ರಕ್ಕೆ ಆಗುವುದಿಲ್ವಾ? ಎಣ್ಣೆ ಇವನ ರಕ್ತವೇ ಆಗಬೇಕಲ್ವಾ? ರಕ್ತ ಎಲ್ಲ ಕುಡಿದಿದ್ದೇನೆ, ಪಸೆ ಉಂಟ ನೋಡ್ತೇನೆ, ಗೊತ್ತಾಯ್ತಲ್ಲ? ತುಂಬ ಕೇಳಬೇಡ. ಸಾಕಾ? ಆಗಿಲ್ಲ. ಮತ್ತೆ ಮುಡಿ ಕಟ್ಟಬೇಕು. ತಲೆ ಬಾಚಬೇಕು. ಹೌದು. ಮುಡಿ ಕಟ್ಟಬೇಕು. ತಲೆ ಬಾಚಲಿಕ್ಕೆ ಬಾಚಣಿಗೆ ಬೇಕು. ಹೌದು. ರಣಭೂಮಿಯಲ್ಲಿ ಬಾಚಣಿಗೆ ಎಲ್ಲಿಂದ? ಇಲ್ಲ. ಇವನ ಹಲ್ಲನ್ನು ತೆಗೆದು ಬಾಚಣಿಗೆಯನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಹೌದು. ಸ್ವಲ್ಪ ನಿಲ್ಲು ಬದಿಗೆ. ಇವನ ಹಲ್ಲು ಉಂಟ ನೋಡ್ತೇನೆ. ಬಡ್ದತ್ತಂದ್ರೆ ಬಡ್ದತ್ತೆ, ಪಟ 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 ಅಂತ ಎಲ್ಲ ಹಲ್ಲು ಮುರಿದು ಹೋಗಿದೆ. ಈಗ ಒಂದಾದ್ರೂ ಉಂಟ ನೋಡು. ಆಹಾ, ಒಂದು ಕಾಣ್ತದೆ. ಒಂದೇ ಒಂದು ಹಲ್ಲು. ಈ ಹಲ್ಲನ್ನು ಬಾಚಣಿಗೆ ಮಾಡಬೇಕು. ಹೇಗೆ? ನನ್ನ ಹಲ್ಲಿನಿಂದ ಕಚ್ಚಿ. ಸಾಕಲ್ಲ? ಮುಡಿ ಕಟ್ಟಿದ್ದೇನೆ. ಇನ್ನೇನು? ಹೂ ಅಲ್ವಾ? ಸಾಕು. ಭಾಷೆಗೆ ಅಲ್ಲ, ಸ್ವಲ್ಪ ಸಾಕಲ್ಲ? ಇನ್ನೇನು? ನಿನ್ನ ಆಶೆ ತೀರಿ. ಒಂದು ಆಲಿಂಗನ ಕೊಟ್ಟು. ಪಾಂಚಾಲಿ, ಈಗ ನೀನೊಂದು ಕೆಲಸ ಮಾಡಬೇಕು. ನೀನು ಬಿಡಾರವನ್ನು ಸೇರಿ ಬಿಸಿ ನೀರು ಕಾಯಿಸಿಡಬೇಕು. ನನಗೆ ಸ್ನಾನ ಮಾಡಲಿಕ್ಕಿದೆ, ಎಲ್ಲ ಹೊಲಸಾಗಿ ಹೋಗಿದೆ. ಈಗ ನೀನೊಂದು ಕೆಲಸ ಮಾಡ್ತೀಯ, ಒಂದು ಅಟ್ಟ ತಗೊಂಡು ನೋಡುವ. ಅಷ್ಟು ತಿಂದಿದ್ದು ಮಧ್ಯಾಹ್ನ ಸಂಕಟ ಬಾಯಿ ತೆರೆಯುವುದಕ್ಕೆ. ಸರಿ, ಬಾಯಿ ಅಗಲಿಸಿ. ಭೀಮಸೇನ ಸ್ವರವೇ ಇಲ್ಲ. ಭೀಮಸೇನನ ಹೆಂಡತಿ ಹೌದಾ ಅಲ್ವಾ? ಹಾಗಾದ್ರೆ ಸ್ವರ ಬಿಡಾರಕ್ಕೆ. ಸಂತೋಷಭರಿತನಾಗಿ ಹೆಂಡತಿ ಬಿಡಾರವನ್ನು ಸೇರಿದ್ದಾಳೆ. ಎಲುಬಿನ ಹಂದರ ಮಾತ್ರ ಉಳಿದಿದೆ. ಇದನ್ನು ತೆಗೆದು ನದಿನಾಯಿಗಳಿಗೆ ಬಿಸಾಡಿ ಆಮೇಲೆ ಕೈಕಾಲು ತೊಳೆಯುವುದಕ್ಕಾಗಿ ಬದಿಯಲ್ಲಿ ಹರಿಯುವಂತಹ ನದಿಯ ಬಳಿಗೆ ಹೋಗ್ತೇನೆ. ನೋಡು,